ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದ ಇನ್ನತ ಅಂಗ ಮಹೋತ್ಸವದ ಕ್ರೀಡಾಕೂಟ 2 ಕಾರ್ಯಕ್ರಮಗಳು ನೀವು ಒಟ್ಟೊಟ್ಟಿಗೆ सर्वकार्येषु सर्वदा गजाननं भूतगणाधिसेवितं कपित्थजम्बुं वरसाधर्षितं उमासुतं शोकविनाशकारं नमामि विघ्नेश्वर पादपङ्कजं। ಈ ಗ್ರಾಮದ ಪೂಜೆ ಗ್ರಾಮವನ್ನು ಆರಾಧ್ಯ ದೇವರ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಡ್ಡ ಬರುವುದು. ಆ ದುರ್ಗಾ ಪರಮೇಶ್ವರಿ ಅಕ್ಕನಮ್ಮದಲ್ಲಿ ಇಂಡಿಯಾದ ಸರ್ಕಾರ ನಡೆದುಕೊಂಡು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಆದ ಹುಟ್ಟುದು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಆದ ಪರಿವರ್ತನೆ ಆದ 5ನೇ ವರ್ಷದ ಸಂಭ್ರಮದ ಬಗ್ಗೆ ನಾವು 5ನೇ ವರ್ಷದ ಕಾರ್ಯಕ್ರಮವನ್ನು ಹೊರಡೆ ಅವರು ಮಕ್ಕಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವುದು. ಈ ಅಭಿವೃದ್ಧಿ ಕಾರ್ಯಕ್ರಮವಾದ ಆರೋಗ್ಯ ಶಿಬಿರ ಐದೊಟ್ಟಿಗೆ ಸಂಘದ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಒಟ್ಟೊಟ್ಟಿಗೆ ಸುವರ್ಣ ಮಹೋತ್ಸವದಲ್ಲಿ ಸಂಭ್ರಮಕ್ಕೆ ನಡೆಸುವುದು. ವೇದಿಕೆಗೆ ಬಂದಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ವಿಜಯ ಶೆಟ್ಟಿ ಅಧ್ಯಕ್ಷರು ಸುವರ್ಣ ಮಹೋತ್ಸವ ಸಂಭ್ರಮದ ಅವಧಿ ಮಾತನಾಡಿದ ಒಟ್ಟು ಮಾಡಿದ ಶ್ರೀ ಬಾಬು ಶ್ರೀ ಶಾಸ್ತ್ರಾಜಿ. ಎಲ್ಲ ಸಂಘದ ಗೌರವಾಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ ಜಿಲ್ಲಾ ರಾಜಧಾನಿ ವೇದಿಕೆ ಮಾತೃ ಮಾತಾ ಶಾರದಾ ಕಾಲೇಜಿನ ಪೂರ ಸಂಘದ ಸದಸ್ಯರು ಜಯಿಸಿದರು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಗುರುತಿದ್ದಕ್ಕೆ ಸುಮಾರು 2070 ಪ್ರಾರಂಭ ಜನರಲ್ಲಿ 2020 5ನೇ ವರ್ಷ ಕರಿಣ ಫೆಬ್ರವರಿ 2019 ನಮ್ಮ ಸಂಘದ ಕಾರ್ಯಕ್ರಮ ಉದ್ಘಾಟನೆ ಫೆಬ್ರವರಿ 1ನೇ ತಾರೀಕು. ನಿರಂತರ ಸಂಘದ ಚಟುವಟಿಕೆಗಳು ನಡೆದು ಪ್ರತಿ ವರ್ಷ ನಿರಂತರ ಪ್ರತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಅನ್ನಲ್ಲ ಸುರುಕಾದ 50 ಕಾಲಮಂತ್ರಿ ಅವರು ಯಕ್ಷಗಾನ ಮಾಡುವಂಥ ಉದ್ದೇಶಗಳು ಇಡೀ ಪ್ರತಿ ವರ್ಷದ ನಿರಂತರ ಯಕ್ಷಗಾನ ಕಾಲಮಂತ್ರಿ ಬಯಲಾಟ ಬರ್ತದೆ. ಅಂಚನೆ ಪ್ರತಿ ಇಲ್ಲದ ಭಜನೆ ಸುಮಾರು 75 ಇಲ್ಲದ ಮನೆ ಮನೆ ಭಜನೆ, ಅಂಚನೆ ಶ್ರಮದಾನ, ಅಂಚನೆ ಬೇರೆ ಬೇರೆ ಸೇವಾ ಚಟುವಟಿಕೆಗಳು, ಅಂಚನೆ ಚಟುವಟಿಕೆ ವೈದ್ಯಕೀಯ ಶಿಬಿರವನ್ನು ಆಯೋಜನೆಯಲ್ಲಿ ಶಾರದಾ ಆಯುರ್ವೇದ ಕಾಲೇಜಿನ ನಮ್ಮ ಮೆಡಿಕಲ್ ಆಯುರ್ವೇದ ಆಸ್ಪತ್ರೆ ಶಾರದಾ ಆಯುರ್ವೇದ ಶಾಲೆ ದೇವಿನಗರ ಮೆಡಿಕಲ್ ಆಶ್ರಯಗಳು ನಮಗೆ ಈ ಸುವರ್ಣ ಸಂಭ್ರಮದ ಬೆಳಕರು ನಮ್ಮ ಆ ಸೇವೆಯನ್ನು ಮೊತ್ತವಿಲ್ಲ ಇದರ ಸೇವೆಯನ್ನು ಮಾತ್ರ ಉದ್ಯೋಗಪಡಿಸುವುದು ನಮ್ಮ ವಿವಿಧ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು
ನಿರಂತರ ಬೇರೆ ಬೇರೆ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತದೆ. ಕಳೆದ 2013-14 ಮಾತು ಹಿರಿಯರು ನಮ್ಮ ಮನೆ ಗುರುಮಂತ ಆ ಪ್ರಯೋಗದಲ್ಲಿ ನಮ್ಮೊಂದು ಸ್ವಂತವಾಗಿ ಕಟ್ಟಡ ಉದ್ದೇಶಿಸಿ ಈ ಹಾಲ್ ಅವರನ್ನ ಸಂಘದ ಜವಳಿಯ ಶ್ರಮ ಅಂಚನೆ ಗುರುದಕ್ಷಿಣ ಸಹಕಾರ ದಾನ ಕುಡಿಗಳಿಗೆ ದಾನದಾತಿನೇ ಈ ಮೊದಲ ಈ ಕಟ್ಟಡ ನಿರ್ಮಾಣ ಆಗ್ತದೆ. ಮುಂಚೆನೆ ಮಿತ್ತದ ಈ ಕಟ್ಟಡ ಅಂತಸ್ತು ಅವರ ಉದ್ದೇಶಗಳು ಕೆಲಸದಾನೆ ಪ್ರಾರಂಭ ಆಗ್ತದೆ. ಮಿತ್ತಿಗೆ 10 ವರ್ಷಗಳಲ್ಲಿ ಉದ್ಘಾಟನೆ ಮಾಡುವಂಥ ಉದ್ದೇಶಗಳು ಈ ವರ್ಷ ಉದ್ಘಾಟನೆ ಮಾಡಿಕೊಂಡಿತ್ತು. ಆರ್ಥಿಕ ಕೆಲಸಗಳು ಅವರು ಸಮಾಜಕ್ಕೂ ಸಮರ್ಪಣೆ ಮಲ್ಪಡ ಉದ್ದೇಶಗಳು ಇಲ್ಲ. ಅದಕ್ಕೆ ಮಾತೆಲ್ಲ ನಮ್ಮ ಬಂಧುಲು ಹಿತೈಷಿಲು ಮಾತೆಲ್ಲ ನಂಗೆ ಸಹಕಾರ ದುಂಬಲ ಮಲ್ತೇರೆ ನನ್ನೆಲ್ಲ ಮಲ್ಪೇರು ಪಂಪನ ವಿಶ್ವಾಸಗಳು ಇಂಕಲು ಇಲ್ಲ. ಸಭೆತ ಗುರ್ಕಾನೂನು ವಿಸರ್ಜನೆ ಸಂಘದ ಗೌರವಾಧ್ಯಕ್ಷರು ಹಿರಿಯರು ಶ್ರೀಯುತ ರಾಮಾಯಕಿಲ್ಲ ಇಮೇರೆಗೆ ಬಚ್ಚಿರ ಬಜ್ಜೆಯ ಸ್ವಾಗತ. ಅಂಚನೆ ತುಡಾರು ಬಳಗಾದ ಆರೋಗ್ಯ ಶಿಬಿರ KT ಸ್ವರ್ಣರು ಉದ್ಯಮಿಯಾದ ಬ್ರಹ್ಮಶ್ರೀ ಬೆಳ್ಳವ ವೇದಿಕದ ಕೇಂದ್ರೀಯ ಮಂಡಳಿದ ಅಧ್ಯಕ್ಷರಾದ ನಮ್ಮ ಸುವರ್ಣ ಮಹೋತ್ಸವ ಸಮಿತಿದ ಗೌರವಾಧ್ಯಕ್ಷರಾದ ನಮ್ಮೊಟ್ಟಿಗೆ ಉಪಲಂಚನ ಶ್ರೀಯುತ KT ಸ್ವರ್ಣರು ಇಮೇರೆಗೆ ಸ್ವಾಗತ ಗೌರವ ಸೊಲ್ಮೇಲು ಶ್ರೀಯುತ ಸಕಲು ಉದಿಪನ ಮಂತರ ಬೈದಿನಂಚಿನ ಉಳ್ಳಾಲ ಆರಕ್ಷಕ ಠಾಣೆದ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ನಮ್ಮ ಆತ್ಮೀಯರು ಶ್ರೀಯುತ ವಿಜಯರಾಜ್ ಈ ಮೇರೆಗೆ ಶ್ರೀಯುತ ಹಂಸರಾಜ್ ಈ ಮೇರೆ ಬರ್ತದೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಪಣದಕ್ಕೆ ಅನ್ನೋದಿಲ್ಲ. ಸ್ವಾಗತದ ಗೌರವಾರ್ಪಣೆ ಬಚ್ಚಿಗೆ ಬಜ್ಜಿ ಕೊಡ್ದು ಶಾಲ್ ಬಾರ್ದು ಅವರನ್ನು ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ. ಅಂಚನೆ ಈ ಒಂಜಿ ಆಯುರ್ವೇದಿಕ್ ಚಿಕಿತ್ಸಾ ಶಿಬಿರ ಆರೋಗ್ಯ ಶಿಬಿರ ನಡಪಾದು ಕೊರ್ರ ನಮ್ಮೊಟ್ಟಿಗೆ ಸಹಭಾಗಿತ್ವ ಕೊರ್ನಂಚಿನ ಶಾರದಾ ಆಯುರ್ವೇದ ಆಸ್ಪತ್ರೆದ ಮುಖ್ಯ ಅಧೀಕ್ಷಕರು ಡಾಕ್ಟರ್ ರವಿ ಗಣೇಶ್ ಈ ಮೇರೆಗೆ ನಮ್ಮ ಸಂಘದ ಸದಸ್ಯರು ಶ್ರೀಯುತ ಅಶೋಕ್ ಕುಮಾರ್ ಈ ಮೇಲೆ ಬರ್ತದೆ ಸ್ವಾಗತ ಗೌರವ ಕೊರಡು ಬಣದ ಕೇಳೋದಿಲ್ಲ. ಅಶೋಕ್ ಕುಮಾರದ ಮುಖ್ಯ ಅಧೀಕ್ಷಕರು ಇನ್ನಿತ ಆರೋಗ್ಯ ಶಿಬಿರ ನಡಪಾದಿನಾಂಕ ಸಹಕಾರ ಕೊರೊಂದಿಲ್ಲ ಡಾಕ್ಟರ್ ರವಿ ಗಣೇಶ್ ಅವರಿಗೆ ಸ್ವಾಗತ ಗೌರವಲು ಅಶೋಕ್ ಕುಮಾರ್ ಈ ಮೇರೆದು ಶಾಲೆ ಪಾರ್ದು ಬಚ್ಚಿರ ಬಜ್ಜಿ ಕೊಡ್ದು ನಮ್ಮ ಸಂಪ್ರದಾಯದೊಡನೆ ಎತ್ಕೊಂಡು ಬಣ್ಣದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ನಿರಂತರವಾದ ನಮ್ಮ ಕಾರ್ಯಕ್ರಮಗೂ ಪ್ರೋತ್ಸಾಹ ಮಾರ್ಗದರ್ಶನ ಕೊರದು ಪುಲಂಚಿನ ಶಾರದಾ ವಿದ್ಯಾನಿಕೇತನ ತಲಪಾಡಿ ಇನ್ನಿತ ಪ್ರಾಂಶುಪಾಲರು ಶ್ರೀಯುತ ಮೋಹನ್ ದಾಸ್ ನಮ್ಮೊಟ್ಟಿಗೆ ಎಲ್ಲರು ಅರೆಗೆ ಶ್ರೀಯುತ ಅಶೋಕ್ ತಟ್ಟಾಜ ಈ ಮೇಲೆ ಬತ್ತದ ಸ್ವಾಗತ ಗೌರವ ಕೊರಡು ಪುಲದ ಪ್ರಾಂಶುಪಾಲರಾದ ನಮ್ಮೊಟ್ಟಿಗೆ ಉಪಲಂಚಿನ ಶ್ರೀಯುತ ಮೋಹನ್ ದಾಸ್ ಈ ಮೇರೆಗೆ ಶಾಲು ಪಾರ್ದು ಬಚ್ಚಿರ ಬಜ್ಜಿ ಕೊಡ್ದು ನಮ್ಮ ಸಂಘದ ಸದಸ್ಯರು ಶ್ರೀಯುತ ಅಶೋಕ್ ತಟ್ಟಾಜ ಈ ಮೇರೆದು ಸ್ವಾಗತ ಗೌರವ ಸೊಲ್ಮೇಲು ಕಮಡು ನಮ್ಮೊಟ್ಟಿಗೆ ಮಲ್ಲ ಬಿನ್ನರಾದ ಪಾಲ್ಪಡೆಯೊಂದುಳ್ಳೇರು ನಮ್ಮ ಕೈತಲ್ದಾರಾದ ನಮ್ಮ ಕಾರ್ಯಕ್ರಮಕ್ಕೂ ಮಾತಾಡೀತಿಲ್ಲ ಪ್ರೋತ್ಸಾಹ ಕೊರಪುಲಂಚಲ ಶ್ರೀಯುತ ದಯಾನಂದ ಗಟ್ಟಿ ಇಮೆರೆಲ್ಲ ಮಾತಾಡಲ ಪರವಾದ ಎದ್ಕೊಂಡು ಇಮೆಗಟ್ಟಿ ಸೋವರು ನಮ್ಮರಾದ ನಮ್ಮ ಕಾರ್ಯಕ್ರಮಕ್ಕೂ ಮಾತಾಡೀತಿಲ್ಲ ಸಹಕಾರ ಕೊರಪುಲಾರು ಅರೆಗೆ ಶಾಲು ಪಾರ್ದು ಬಚ್ಚಿಗೆ ಬಜ್ಜೆ ಕೊಡ್ದು ಸ್ವಾಗತ ಗೌರವ ಕೊರಡು ಬಣದು ವಿನಂತಿ ಮಂತೊಂದು ಕಾರ್ಯಕ್ರಮದ ಪ್ರತಿ ತಿಂಗಳ ಪ್ರತಿ ದಿನದ ಕಾರ್ಯಕ್ರಮ ಯೋಜನೆಯನ್ನು ಮಾಡ್ತದಲ್ಲ ಅಂಚನೆ ಇನಿ ವೈದ್ಯಕೀಯ ಶಿಬಿರ ಅಂಚನೆ ಕ್ರೀಡಾಕೂಟ ಪ್ರತಿ ಒಂಜಿ ದಾಳಂಡಲ ಅಂದ ಇತ್ತನ ಐನು ಈ ಮೂಲಕ ಇನಿ ಐನು ದೆತ್ತ ಒಂದು ದುಂಬುಗಳ ಐನು ಕಂಟಿನ್ಯೂ ನಮ್ಮ ಆರೋಗ್ಯವನ್ನು ಕಾಪಾಡೋದು ಅಂಜನೆ ಈ ಸಂಘಡು ನಮ್ಮ ಮಾತೆಲ್ಲ ಭಾಗವಹಿಸಿದ ಎಲ್ಲಂಜಿದ 50ನೇ ವರ್ಷದ ಕಾರ್ಯಕ್ರಮ ನಿಖಲ್ ಮಾತೆಲ್ಲ ಬತ್ತದು ಭಾಗವಹಿಸೋಡು ಇನ್ನು ಎಡ್ಡ ರೀತಿಯ ಮಲ್ತು ಕೊರಡು ಅಂಜನೆ ಇನ್ನು ನಡಪನ ಆ ಕ್ರೀಡಾಕೂಟಲ ಬೋಲ್ಪುರ್ ಬೈಬಟ್ಟು ಎಡ್ಡ ರೀತಿ ನಡಪಾಡು ಹಂಗೆ ಬಡ ಮಾತೆಲ್ಲ ಭಾಗವಹಿಸಲಿ ನಿಖಲಿ ಮಾತೆಲ್ಲ ದೇವರು ಎಡ್ಡ ಮಲ್ಪಡ್ದು ಪ್ರಾರ್ಥನೆ ಮುಂದೊಂದು ಏನೋ ಒಂದೆರಡು ಪಾತ್ರ ಜೈ ಮುಂಚಿನವರು ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಿದ್ರು ಏನಂದರೆ ಒಂದು ಮನುಷ್ಯನಿಗೆ ಜೀವನ ನಡೆಸಬೇಕಿದ್ರೆ ಒಂದು ಒಳ್ಳೆ ಕೆಲಸ ಬೇಕಂತೆ, ಸಂಸ್ಕಾರ ಸಂಸ್ಕೃತಿ ಗೊತ್ತಿರಬೇಕಂದ್ರೆ ಕುಟುಂಬದವನಿಗೆ ಬೆರೀಬೇಕಂತೆ. ಅದೇ ರೀತಿ ಆರೋಗ್ಯವನ್ನು ಕಾಪಾಡಬೇಕಿದ್ರೆ ಅವನಿಗೆ ಕ್ರೀಡೆ
ವ್ಯಾಯಾಮ, ಯೋಗಾಸನ, ನಡಿಗೆ ಇದೆಲ್ಲ ಭಾರಿ ಮುಖ್ಯ ಅಂತೆ. ಈಗ ನಮಗೆ ಹಾಸ್ಪಿಟ್ಲ್ ಹೋದರೂ ಕೂಡ ಡಾಕ್ಟ್ರು ಹೇಳ್ತಾರೆ, ನೀವು ಏನು ಕೆಲಸ ಮಾಡ್ತೀರಿ, ಏನು ವ್ಯಾಯಾಮ ಮಾಡ್ತೀರಿ, ಏನು ಯೋಗಾಸನ ಮಾಡ್ತೀರಿ ಅಂತ ಕೇಳ್ತಾರೆ. ಇವತ್ತಿನ ಈ ಜೀವನದಲ್ಲಿ ಎಲ್ರಿಗೂ ಕ್ರೀಡೆ ಎಂಬುದು ಭಾರಿ ಮುಖ್ಯ. ಕ್ರೀಡೆ ಮತ್ತು ವ್ಯಾಯಾಮ, ಆರೋಗ್ಯ, ಎಕ್ಸಸೈಸ್ ಭಾರಿ ಇಂಪಾರ್ಟೆಂಟ್. ಅದು ಇದ್ದು ಬಿಟ್ಟರೆ ಜೀವನದಲ್ಲಿ ನಮಗೆ ಆರೋಗ್ಯವನ್ನು ಸುಮಾರು 80% ಅದನ್ನು ಕಾಪಾಡಿಕೊಳ್ಬೋದು. ಅದೇ ರೀತಿ ನಮ್ಮ ಇಲಾಖೆ ವತಿಯಿಂದ ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವಕರು ಅಪರಾಧಗಳಿಗೆ ಭಾರಿ ಹೊಂದಿಕೊಂಡಿದ್ದಾರೆ. ಎಲ್ಲರೂ ಸುಮಾರು ನಮ್ಮ ಭಾರತದಲ್ಲಿ 85% ಯುವಕರು ಎಲ್ಲ ಅಪರಾಧಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಅದರಲ್ಲಿ ಅಪರಾಧಗಳಿಗೆ ಕಾರಣ ಏನಂದರೆ, ಒಂದು ಕೋಪ, ಇನ್ನೊಂದು ಆಸೆ. ನಮಗೆ ಆಸೆಯಿಂದ ಏನೇನು ಪಡಿಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಪಡಿಬೇಕಿದ್ರೆ ನಾವು ಏನು ಬೇಕಾ ಮಾಡ್ಬೋದು. ಅದರಲ್ಲಿ ಮೋಸ ಮಾಡ್ಬೋದು, ಕಲವು ಮಾಡ್ಬೋದು, ಕಲವು ಮಾಡುವಾಗ ಬೇರೇನು ಮಾಡ್ಬೋದು. ಅದೇ ರೀತಿ ಕೋಪ ಬರುವಾಗ ನಾವು ಒಬ್ಬನಿಗೆ ಹೊಡಿಬೋದು, ಬಡಿಬೋದು, ಕೊಲೆ ಮಾಡ್ಬೋದು. ಈ ಎರಡನ್ನು, ಆಸೆ ಮತ್ತು ಕೋಪವನ್ನು ನಾವು ಕಂಟ್ರೋಲ್ ಮಾಡಿಬಿಟ್ರೆ ನಮಗೆ ಬೇರೆ ಏನು ಬೇಡ. ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಈಗ ಶೋಧನೆ ಮಾಡುವಾಗ ಆ ಎರಡು ಕಾರಣದಿಂದಲೇ ಅಪರಾಧ ಜಾಸ್ತಿ ಆಗ್ತಾ ಇದೆ. ನೀವು ಹೇಳ್ಬೋದು, ನಮ್ಮ ಮೇಲೆ ಕೇಸ್ ಆಗಿಬಿಟ್ಟರೆ ನಮಗೆ ಪಾಸ್ಪೋರ್ಟ್ ಆಗೋದಿಲ್ಲ, ಫಾರಿನ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದು ತಪ್ಪು. ನಿಮಗೆ ಪಾಸ್ಪೋರ್ಟ್ ವಿಷಯ ಬಿಡಿ, ಆ ಫಾರಿನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್, ನಾವು ನಮ್ಮ ಮೇಲೆ ಏನಾದ್ರು ಒಂದು ಸ್ಟೇಷನ್ FIR ಆಗಿಬಿಟ್ರೆ ಭಾರತದ ಒಳಗೆ, ನಮ್ಮ ಇಂಡಿಯಾದೊಳಗೆ ಇದ್ರೂ ಕೂಡ ಒಂದು ರಾಜ್ಯ ಸರ್ಕಾರ ನೌಕರಾಗಲಿ, ಕೇಂದ್ರದಾಗಲಿ ನಮಗೆ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಸಿಕ್ಕಿದ್ರು ಕೂಡ ಪೊಲೀಸ್ ಎಂಕ್ವೈರಿ ಮಾಡ್ತಾರೆ, ನಮಗೆ PC ಸ್ಕೇರಿ ಕೇಳ್ತಾರೆ. ಮತ್ತೊಂದು, ಪ್ರೈವೇಟ್ ಸೆಕ್ಟರ್ಸ್, ಫೈನಾನ್ಷಿಯಲ್ ಆಗಲಿ ಯಾವುದೇ ಸೆಕ್ಟರ್ಸ್, ಒಂದು ಇನ್ನು ಮುಂದೆ ಪೇಂಟಿಂಗ್ ಕೆಲಸ ಆಗಲಿ, ಮೇಸ್ತ್ರಿ ಕೆಲಸ ಆಗಲಿ, ಪ್ಲಂಬರ್ ಆಗಲಿ, ಒಂದು ಕಂಪನಿಗೆ ನೀವು ಜಾಯ್ನ್ ಆಗಿಬಿಟ್ರೆ ನಿಮಗೆ ಅಲ್ಲಿಂದ ಕೇಳ್ತಾರೆ, ನೀವು ನಿಮ್ಮ ಸ್ಟೇಷನ್ನಿಂದ ಒಂದು PCC ಅಲ್ಲಿ ಕೇಳ್ತಾರೆ, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ನಿಮ್ಮ ಮೇಲೆ ಕೇಸ್ ದಾಖಲಾಗಿದ್ದರೆ ಅಲ್ಲಿ ಕೂಡ ನಿಮ್ಗೆ ಕೆಲಸ ಸಿಗೋದಿಲ್ಲ. ಅದಕ್ಕೆ ನಿಮಗೆ ಹೇಳೋದು, ನಿಮ್ಮ ಮನೆಯವರು ಇರಲಿ, ಅಲ್ಲ ನಿಮ್ಮ ಸಂಬಂಧಿಕರು ಇರಲಿ, ನಿಮ್ಮ ಬಂಧು ಮಿತ್ರರು ಇರಲಿ, ಅವರಿಗೆ ಒಂದೇ ಮಾತು ಹೇಳಿ, ಏನಾದರೂ ಕೇಸಸ್ ಆಗಬಾರ್ದು. ನಮ್ಮದು ವಿನಂತಿ ಇದೆ, ಕೇಸ್ ಆಗಬಾರ್ದು. ಕೇಸ್ ಆದರೆ ನಿಮ್ಮ ಮುಂದಿನ ಜೀವನಕ್ಕೆ ಭಾರಿ ತೊಂದರೆ ಇದೆ, ಕೆಲಸ ಸಿಗೋದಿಲ್ಲ. ಮತ್ತು ನೀವು ಕೂಲಿ ಕೆಲಸಗಳು ಮಾಡಲಿಕ್ಕೆ ಕಷ್ಟ ಉಂಟು ಇವಾಗ ಇತ್ತೀಚಿನ ಬರುವ ಈ ಕಾನೂನುಗಳಲ್ಲಿ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಉಳ್ಳಾಳ ಸ್ಟೇಷನ್ ನಾವು ಒಂದೇ ನಿಮ್ಮಲ್ಲಿ ವಿನಂತಿ, ಸ್ವಲ್ಪ ತಾಳ್ಮೆಯಿಂದೇರಿ, ಕೋಪವನ್ನು ಕಂಟ್ರೋಲ್ ಮಾಡಿ, ಆಸೆಯನ್ನು ಸ್ವಲ್ಪ ಇಳಿಸಿಕೊಳ್ಳಿ ಅಷ್ಟೇ. ಅದೇ ರೀತಿ ಇವತ್ತು ನಡೆಯುವ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಇಲಾಖೆ ವತಿಯಿಂದ ನಿಮಗೆ ಸಹಕಾರ ಇದೆ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಈ ಶಾರದಾ ಆಯುರ್ವೇದ ಆಸ್ಪತ್ರೆ ನಿಮ್ಮೆಲ್ಲ ಈ ಪ್ರದೇಶದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಅತಿ ಹತ್ತಿರದ ಒಂದು ಪ್ರದೇಶದಲ್ಲಿ ನಾವು ನಡೆಸ್ತಿರುವಂತಹ ಕ್ಯಾಂಪ್ ಆಗಿರ್ಬೋದು. ನಾವೆಲ್ಲ ದೂರದ ಊರಲ್ಲಿ ನಡೆಸ್ತಾ ಇದ್ವಿ, ಇದು ಮೇ ಬಿ ನಮಗೆ ಆ ಪಕ್ಕದ ಊರಲ್ಲೇ ನಡೆಯುವಂತಹ ಒಂದು ಆರೋಗ್ಯ ಶಿಬಿರ. ನಿಮ್ಗೆ ಗೊತ್ತಿರ್ಬೋದು, ಶಾರದಾ ಆಯುರ್ವೇದ ಆಸ್ಪತ್ರೆ 2016ರಲ್ಲಿ ಪ್ರಾರಂಭವಾಯಿತು. ಇವತ್ತು ಅತ್ಯಂತ ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ನಮ್ಮ ತುಳುನಾಡು ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಪ್ರೊಫೆಸರ್ ME ಪುರಾಣಿಕ್ ಅವರ ಸಾರಥ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಆಸ್ಪತ್ರೆ 100 ಹಾಸಿಗೆ ಆಸ್ಪತ್ರೆ ಆಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ಆಗಿದೆ. ನಿಮಗೆ ಆಧುನಿಕ ವೈದ್ಯಕೀಯ ಪದ್ಧತಿಗೆ ಹಲವು ಆಯುರ್ವೇದ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು ಲಭ್ಯವಿದೆ. ಆದರೆ ನಿಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ಈ ಒಂದು ಆಯುರ್ವೇದ ಆಸ್ಪತ್ರೆ ಅತ್ಯಂತ ಸುಸಜ್ಜಿತವಾದಂಥದ್ದು, ಎಲ್ಲ ಚಿಕಿತ್ಸೆಯನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಉಳ್ಳಂತಹ ಒಂದು ಆಸ್ಪತ್ರೆಯಾಗಿದೆ. ಬಡವರಿಗಾಗಿ ಹೇಳುವಂತಾದರೆ, ನಮ್ಮಲ್ಲಿ ಜನರಲ್ ವಾರ್ಡ್ನಲ್ಲಿ ಕೇವಲ 150 ರೂಪಾಯಿಗೆ ನಾವು ಅವರ ಊಟ ಮತ್ತು ಅವರೆಲ್ಲ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಔಷಧಿ ಹೊರತಾಗಿ ಔಷಧಿಗೆ ಮಾತ್ರ ಅವರು ಭರಿಸಬೇಕಾಗ್ತದೆ. ಅದು ಬಿಟ್ಟರೆ ಕೇವಲ 150 ರೂಪಾಯಿಗೆ ಅವರ ಆರೋಗ್ಯ, ಆಹಾರ ಮತ್ತು ಚಿಕಿತ್ಸೆ ಎಲ್ಲ ಎಲ್ಲ ವೆಚ್ಚವನ್ನು ಅದು ಒಳಗೊಂಡಿರ್ತದೆ. ಮತ್ತು ಇನ್ನೂ ಅತಿ ಬಡವರಿದ್ದಲ್ಲಿ ಅದನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ದವರಿಗೆ, ಇಲ್ಲದವರಿಗೆ ನಾವು ಉಚಿತವಾಗಿ ಚಿಕಿತ್ಸೆ ಮಾಡುವಂತಹ ಸಂದರ್ಭವು ನಾವು ಅದನ್ನು ಮಾಡಿದ್ದೇವೆ, ಮುಂದೆಯೂ ಮಾಡ್ತೇವೆ. ಕೆಲವರಿಗೆ
ತುಂಬ ಆರ್ಥಿಕ ತೊಂದರೆ ಇರ್ತದೆ. ಅಂಥದ್ರಲ್ಲಿ ಅದನ್ನು ನಾವು ಮಾಡ್ಬೋದು. ಯಾಕಂದರೆ ನಮಗೆ ನಮ್ಮ ಊರಿನವರಿಗೆ ಉತ್ತಮ ಚಿಕಿತ್ಸೆ ಪ್ರಪ್ರಥಮವಾಗಿ ಸಿಗಬೇಕು. ನಮಗೆ ಬೇರೆ ಬೇರೆ ವಿದೇಶದಿಂದಲೂ ಜನ ಬರ್ತಾರೆ, ಅದು ಬೇರೆ ವಿಷಯ. ಆದರೆ ನಮ್ಮ ಊರಿನವರಿಗೆ ಒಂದು ನಮ್ಮ ಆಸ್ಪತ್ರೆ, ನಮ್ಮ ಊರಿನ ಆಸ್ಪತ್ರೆ ಅನ್ನುವಂತಹ ಭಾವನೆ ಬರಬೇಕು. ಅದು ಬಂದರೆ ಮತ್ತು ನಮ್ಮಲ್ಲಿ ಯಾವುದೇ ನೀವು ನೋಡಿರ್ಬೋದು, ನಾವು ಔಷಧಕ್ಕೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತರುವಂಥದ್ದು, ಅದಕ್ಕೆ ಔಷಧದ ವೆಚ್ಚ ಕೊಡಬೇಕಾಗಿ ಬರ್ತದೆ. ಆದರೆ ಅದಲ್ಲದೆ ನಿಮಗೆ ನಾವು ಕನ್ಸಲ್ಟೇಷನ್ ಆಗಿ ಡಾಕ್ಟರ್ಗಳ ಚಾರ್ಜ್ ಅಂತೇಳಿ ಹಾಕ್ತಾ ಇಲ್ಲ. ಒಬ್ಬ ರೋಗಿ ಪ್ರಪ್ರಥಮವಾಗಿ ಬರುವಾಗ 30 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಆಮೇಲೆ ಪ್ರತಿ ಸರಿ ಬರುವಾಗ 20 ರೂಪಾಯಿಯಲ್ಲಿ ಅವರು ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಳ್ತಾರೆ. ಅದಲ್ಲದೆ ಡಾಕ್ಟರ್ಸ್ ಚಾರ್ಜ್ ಅಂತ ಹೇಳಿ ನಾವು ಇಲ್ಲಿ ತನಕ ಯಾರಿಗೂ ಚಾರ್ಜ್ ಮಾಡಲಿಲ್ಲ. ಅದಲ್ಲದೆ ಇನ್ನೂ ನಾನು ಹೇಳೋ ವಿಷಯ, ಇಲ್ಲೀಗ ತುಂಬ ಜನ ಕೂಲಿ ಕೆಲಸಕ್ಕೆ ಹೋಗ್ಬೋದು ಅಥವಾ ಬೇರೆ ಬೇರೆ ಕೆಲಸದಲ್ಲಿರ್ಬೋದು. ಈಗ ಈ ವರ್ಷ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಪ್ರಾರಂಭವಾಗಿದೆ. 60 ಸೀಟುಗಳ ಒಂದು ವೈದ್ಯಕೀಯ ಕೋರ್ಸ್ ಪ್ರಾರಂಭವಾಗಿದೆ. ಇದರಲ್ಲಿ ಒಂದು 15 ಸೀಟು ಕರ್ನಾಟಕ ಗವರ್ಮೆಂಟ್ನ ಅಂಡರ್ ಬರ್ತದೆ. ನೀವು ಅಂದ್ಕೊಳ್ಬೋದು ಮೆಡಿಕಲ್ ಕೋರ್ಸ್ಗೆ ತುಂಬ ವೆಚ್ಚ ಆಗ್ತದೆ, ಫೀಸ್ ತುಂಬ ಆಗ್ಬೋದು, ನಮ್ಮ ಮಗನನ್ನು ಅಥವಾ ಮಗಳನ್ನು ಹೇಗೆ ಓದಿಸೋದು ಅನ್ನೋಂಥ ಒಂದು ಯೋಚನೆ ಇರ್ಬೋದು. ಆದರೆ ನೀವು ನನಗೆ ಗೊತ್ತಿದ್ದಾಗೆ ಕಳೆದ ವರ್ಷ ಗವರ್ಮೆಂಟ್ ಸೀಟಿಗೆ ಗವರ್ಮೆಂಟ್ ಚಾರ್ಜ್ ಮಾಡಿದ ಫೀಸ್ ಕೇವಲ 60,000 ರೂಪಾಯಿ ವರ್ಷಕ್ಕೆ. ಇದೊಂದು 5.5 ವರ್ಷದ ಕೋರ್ಸ್. ಇದರಲ್ಲಿ 4.5 ವರ್ಷಕ್ಕೆ 60,000 ಥರ ಕೊಟ್ಟರೆ ಗವರ್ಮೆಂಟ್ ಫೀಸ್ ಆಗಿರ್ತದೆ. ಕೊಟ್ಟರೆ ಅತಿ ಕಡಿಮೆ ವೆಚ್ಚದಲ್ಲಿ ಒಬ್ಬ ನಿಮ್ಮ ಊರಿನ ಯಾವುದಾದ್ರೊಬ್ಬ ಒಂದು ಹುಡುಗಿ ಅಥವಾ ಹುಡುಗ ಆಯುರ್ವೇದ ವೈದ್ಯರಾಗ್ಬೋದು, ಈ ಕಿನ್ಯ ಗ್ರಾಮಕ್ಕೆ ಒಬ್ಬರು ವೈದ್ಯರಾಗಿ ಬರ್ಬೋದು, ಇಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶ ಅವರಿಗೆ ಸಿಗ್ಬೋದು. ಆದರೆ ನೀಟಲ್ಲಿ ಎಲಿಜಿಬಿಲಿಟಿ ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಾಗ್ತದೆ. ಅದೇ ಥರ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಮ್ಮ ಕಾಲೇಜ್ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಮಾಡುವಂತಹ ಒಂದು ಅವಕಾಶವನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಆ ಥರ PUC ಓದೋರಿದ್ರೆ ಹೇಳಿ, ಅವರು ಒಂದು ಪ್ರಯತ್ನ ಪಡಲಿ. ಯಾಕಂದರೆ ತುಂಬ ಲಕ್ಷಗಟ್ಟಲೆ ವೆಚ್ಚ ಆಗ್ತದೆ ಅನ್ನುವಂಥ ಭಾವನೆ ನನಗೆ ಉಂಟು. ಅದು ಮ್ಯಾನೇಜ್ಮೆಂಟ್ ಸೀಟುಗಳು ಆ ಥರ ಬರ್ತದೆ, ಆದರೆ ಉಚಿತ ಸೀಟುಗಳು ನಮ್ಮಲ್ಲಿ ಲಭ್ಯವಿರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಸೀಟ್ಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೀಟ್ಸ್ ತುಂಬ ಅತಿ ಕಡಿಮೆಯಲ್ಲಿ ಬರ್ತದೆ. ಅದಲ್ಲದೆ ಆಯುರ್ವೇದ ಆಸ್ಪತ್ರೆ ಬಗ್ಗೆ ಹೇಳುವುದಾದರೆ ಬೇರೆ ಬೇರೆ ಈಗ ನಮ್ಮಲ್ಲಿ ಈಗ ತಾನೇ ಇಲ್ಲಿರುವಂಥ ಕೆಲ ಮುಖಗಳನ್ನು ನಾನು ನಮ್ಮ ಆಸ್ಪತ್ರೆಯಲ್ಲಿ ನೋಡಿದ್ದೇನೆ. ಅವರು ಆಸ್ಪತ್ರೆಯ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಅದೇ ಥರ ನೀವು ಬೇರೆಯವರಿಗೂ ಹೇಳಿ ಆಯುರ್ವೇದ ಆಸ್ಪತ್ರೆ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಕೆಲವರಿಗೆ ಈವನ್ ಇಲ್ಲಿ ಕೆಲವರೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ನಮ್ಮ ಊರಿನವರು ಇಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ಹೇಳ್ತಾ, ಈ ಒಂದು ಭಾರತೀಯ ಚಿಕಿತ್ಸಾ ಪದ್ಧತಿ ಇತ್ತೀಚೆಗೆ ತುಂಬ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಕೇವಲ ಆಧುನಿಕ ವೈದ್ಯಕೀಯ ಪದ್ಧತಿ ಬಗ್ಗೆ ಇದ್ದ ಒಲವು ಇವತ್ತು ಆಯುರ್ವೇದಕ್ಕೆ ಜಾಸ್ತಿ ಆಗ್ತಾ ಇದೆ. ಅಡ್ಡ ಪರಿಣಾಮ ಇಲ್ಲದಂತಹ ನೈಸರ್ಗಿಕವಾಗಿ ಲಭ್ಯವಿರುವಂತಹ ಔಷಧವನ್ನು ನಾವು ಉಪಯೋಗಿಸುವಂಥದ್ದು. ಹಾಗಾಗಿ ಜನರಿಗೂ ಇವತ್ತು ಆಯುರ್ವೇದ ಏನು ಅಂತನ್ನುವಂಥದ್ದು ತಿಳ್ಕೊಳ್ತಾ ಇದ್ದಾರೆ, ಅದಕ್ಕೆ ಒಲವು ತೋರ್ತಾ ಇದ್ದಾರೆ. ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಬಿಟ್ಟರೆ ಬೇರೆ ಯಾವುದು ಭಾರತದಲ್ಲಿ ಇರಲಿಲ್ಲ. ಆದರೆ ಅವರ ಒಂದು ಪ್ರೆಸೆಂಟೇಷನ್ಸ್, ಇಂಜೆಕ್ಷನ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇದನ್ನು ನೋಡಿ ಅದಕ್ಕೆ ಮಾರು ಹೋಗಿ ಆಯುರ್ವೇದದಲ್ಲಿ ಕಷಾಯ, ಅರಿಷ್ಟ ಈ ರೀತಿಯಲ್ಲಿ ಇದ್ದಾಗ ಅದಕ್ಕೆ ಕೆಲವು ಚೂರ್ಣವನ್ನು ಮಿಕ್ಸ್ ಮಾಡಬೇಕು, ತುಂಬ ಅಪಥ್ಯವನ್ನು ನೋಡ್ಕೊಳ್ಬೇಕು. ಅದ್ರ ರೀತಿಯಲ್ಲಿ ಜನರು ಇಂಗ್ಲಿಷ್ ಮೆಡಿಸಿನ್ ಆದರೆ ಏನು ತೊಂದರೆ ಇಲ್ಲ, ಒಂದು ಶೀತ ಇದ್ರೆ ಐಸ್ ಕ್ರೀಮ್ ತಿನ್ಬೋದು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವರು ಜನರೆಲ್ಲರೂ ಅದಕ್ಕೆ ಹೋಗ್ತಾ ಇದ್ರು. ಬಟ್ ಇತ್ತೀಚೆಗೆ ಎಲ್ರಿಗೂ ಏನು ನಾವು ಕಳ್ಕೊಂಡಿದ್ದೇವೆ, ಏನನ್ನು ನಾವು ಬಿಟ್ಟಿದ್ದೇವೆ ಅದರ ಅರಿವಾಗಿದೆ. ಆ ರೀತಿಯಲ್ಲಿ ಈಗ ಎಲ್ಲರೂ ಆಯುರ್ವೇದಕ್ಕೆ ಬರ್ತಾ ಇದ್ದಾರೆ. ನೀವು ನಿಮ್ಮ ಮಕ್ಕಳಿಗೆ ಆದಷ್ಟು ಆಂಟಿಬಯೋಟಿಕ್ಸ್ ಎಲ್ಲ ಯೂಸ್ ಮಾಡದೆ, ಆದಷ್ಟು ಈಗ ಕೇವಲ ಶೀತ, ಕಫ ಅಥವಾ ಜ್ವರ ಯಾವುದೇ ಸಮಸ್ಯೆ ಇದ್ರೂ ಆಯುರ್ವೇದದಲ್ಲಿ ಪರಿಹಾರ ಉಂಟು. ಹಾಗೇನು ಕೇವಲ ವಾತ ರೋಗಕ್ಕೆ, ಗಂಟು ರೋಗಕ್ಕೆ ಮಾತ್ರ ಆಯುರ್ವೇದದಲ್ಲಿ ಚಿಕಿತ್ಸೆ ಇರುವಂಥದ್ದಲ್ಲ. ಇದನ್ನೆಲ್ಲ ನೀವು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ತಾ, ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 50 ವರ್ಷದ ತಮ್ಮ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಆ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಸಂಘವಾಗಿ ರೂಪುಗೊಂಡು ಇದೀಗ ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸಂಘದ ಚಟುವಟಿಕೆ
ಮೊದಲಿಂದಲೂ ಒಂದು 5 ವರ್ಷದಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಯಾಕೆಂದರೆ ಈ ಸಂಘ ಬೇರೆ ಸಂಘಕ್ಕಿಂತ ಯಾಕೆ ಬೇರೆ ಅನ್ನೋದರಿಗೆ ವಿಚಾರಣೆ ಮಾಡಬೇಕು. ತನಗೆ ಸಿಕ್ಕಂತಹ ಸಹಾಯದಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜದಲ್ಲಿರುವಂತಹ ದೀನ ದಲಿತರಿಗಾಗಿರ್ಬೋದು, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಸೇವೆಯನ್ನು ಮಾಡಬೇಕೆನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡಿರುವಂತಹ ಸಂಘ ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಲ. ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ 2019 ಫೆಬ್ರವರಿಯಿಂದ ಆರಂಭಗೊಂಡು ಈಗ ಮುಕ್ತಾಯದ ಹಂತದಲ್ಲಿದೆ. ಇಂದು ಆಯೋಜನೆಗೊಂಡಿರುವಂತಹ ಈ ಉಚಿತ ಆರೋಗ್ಯ ಶಿಬಿರ ಹಾಗೂ ವಾರ್ಷಿಕ ಕ್ರೀಡಾಕೂಟ ಎರಡು ಕೂಡ ಅತ್ಯುತ್ತಮವಾಗಿ ಜರುಗಬೇಕಾಗಿದೆ. ಬೇರೆ ಬೇರೆ ಕಾಯಿಲೆಗಳಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರು ಉಚಿತವಾದಂತಹ ಔಷಧಿ ಮತ್ತು ತಪಾಸಣೆ ನುರಿತ ಡಾಕ್ಟರ್ಸ್ ಇದ್ದಾರೆ. ಅವರ ಸೇವೆಯನ್ನು ಪಡೆದುಕೊಂಡು ಡಾಕ್ಟರ್ ರವಿ ಗಣೇಶ್ವರ್ ಅವರ ನೇತೃತ್ವದಲ್ಲಿ ಈ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ. ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಮ್ಮ ಈ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ 29ನೇ ತಾರೀಕು ಜನವರಿ 29ರಿಂದ ನಿರಂತರವಾಗಿ ಜರುಗ್ತಾ ಇದೆ. ಜರುಗುವಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಯಾಕೆಂದರೆ ಗೌರವ ಅಧ್ಯಕ್ಷರಾಗಿರುವಂತಹ KT ಸುವರ್ಣರು, ಹಿರಿಯ ಗೌರವ ಅಧ್ಯಕ್ಷರಾಗಿರುವಂತಹ ರಾಮಯ್ಯಕೆಲ್ಲರವರ ನೇತೃತ್ವದಲ್ಲಿ, ಶ್ರೀ ಬಾಬು ಶಾಸ್ತ್ರ ಕಿನ್ಯಾಯವರ ಸಾರಥ್ಯದಲ್ಲಿ ಮತ್ತು ಸಂಘದ ಸರ್ವ ಸದಸ್ಯರ ಒಂದು ಸೇವೆಯ ಪ್ರೀತಿ ಈ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಅದನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಸಮಾಜದಲ್ಲಿ ಮಾದರಿಯಾಗಿ ಸಂಘವಾಗಿ ರೂಪುಗೊಂಡಂತಹ ಇಂತಹ ಒಂದು ಸಂಘ ಮತ್ತು ಹೆಚ್ಚು ಸಮಾಜಕ್ಕೆ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ನಾವು ಮಾಡಿಕೊಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತಿನ ಎಲ್ಲರಿಗೂ ಕೂಡ ಈ ಉಚಿತ ವೈದ್ಯಕೀಯ ಶಿಬಿರ ಮತ್ತು ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ, ಆರೋಗ್ಯ ತಪಾಸಣೆ ಮಾಡುವುದು ಶಾರದಾ ಆಯುರ್ವೇದ ಆಸ್ಪತ್ರೆ ತಲಪಾಡಿ ನಮ್ಮವರೇ ಆದಂಥ MB ಪುರಾಣಿಕರವರ ನೇತೃತ್ವದಲ್ಲಿ ಇಲ್ಲಿ ಬಹಳ ದೊಡ್ಡ ಒಂದು ವಿದ್ಯಾದಾನ, ಅದೇ ರೀತಿಯಲ್ಲಿ ಆರೋಗ್ಯ ದಾನ ಎರಡೂ ಕೂಡ ಇಲ್ಲಿ ನಮ್ಮ ಒಟ್ಟಿಗೆ ಸೇರಿದೆ. ನಾವು ಈ ಸಂಘ ಸ್ಥಾಪನೆಯಾಗಿ ಇಲ್ಲಿ ಹೇಳಿದ ಹಾಗೆ ಇಂದಿಗೆ 50ನೇ ವರ್ಷದ ಶುಭ ಸಂದರ್ಭದಲ್ಲಿ ಹಲವಾರು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಶ್ರಮದಾನ ಇರಬಹುದು, ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು, ಅದೇ ರೀತಿ ನಮ್ಮ ಯಕ್ಷಗಾನಕ್ಕೆ ಸಂಬಂಧ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ನಮ್ಮ ಯುವಕರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಇಂದಿನ ಕಾರ್ಯಕ್ರಮ ಅಂದರೆ ಇದು ಬಹಳ ಪ್ರಾಮುಖ್ಯ. ಆರೋಗ್ಯ ತಪಾಸಣೆ ಮಾಡುವುದು ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ, ಈ ಪರಿಸರದಲ್ಲಿ, ನಮ್ಮ ಬಡವರೇ ಜಾಸ್ತಿ ಇರುವಂಥ ಈ ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾವು ಬಹಳ ಸಮಯದಿಂದ ಯೋಚಿಸಿದ್ದೆವು. ಇಂದು ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಡಾಕ್ಟರ್ ರವಿ ಗಣೇಶ್ರವರು, ಅವರ ಸಿಬ್ಬಂದಿಯವರು, ಅವರ ಒಡನಾಡಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಯಾಕಂತ ಹೇಳಿದರೆ ಸಂಘವು 70ರಲ್ಲಿ ಸ್ಥಾಪನೆಯಾಗಿ ಈಗ 2020ರಲ್ಲಿ 50ನೇ ವರ್ಷವನ್ನು ಆಚರಿಸುವಂಥ ಈ ಶುಭ ಮುಹೂರ್ತದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಇನ್ನೂ ಕೂಡ ಅನೇಕ ಕಾರ್ಯಕ್ರಮ ಆಗಲಿಕ್ಕಿದೆ. ನಮ್ಮ ಈ ಕಟ್ಟಡದ 2ನೇ ಅಂತಸ್ತಿನ ಕೆಲಸವೂ ಕೂಡ ಭರದಿಂದ ನಡೀತಾ ಇದೆ. ನಮಗೆ ಒಂದು ಅಪೇಕ್ಷೆ ಇತ್ತು, ಈ ಸಂದರ್ಭದಲ್ಲಿ ಪೂರ್ಣಗೊಳಿಸಬೇಕೆಂಬುದಾಗಿ. ಕಾರಣಾಂತರದಿಂದ ಸ್ವಲ್ಪ ವಿಳಂಬವಾದರೂ ಕೂಡ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಅದೇ ರೀತಿ ಸೇರಿದಂಥ ಎಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತಾ, ಈ ನಮ್ಮ ಸಂಘವು ಬೆಳೆದು ಬಂದಂಥ ಹಾದಿ ನಮಗೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ನಮಗೆ ಗೊತ್ತಿದ್ದವರೇ. ಬಂದಂಥ ಎಲ್ಲರನ್ನು
ಸ್ವಾಗತಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡೆಯಬೇಕಾಗಿ ವಿನಂತಿಸುತ್ತಾರೆ. ಸಂಪ್ರದಾಯದ ವಂದನಾರ್ಪಣೆ ಈ ಸಭೆಯಲ್ಲಿ ನಡೆಯಲಿಕ್ಕಿದೆ. ಆನಂತರ ಆಯುರ್ವೇದನೆಗೆ ಸಹಕಾರ ನೀಡಬೇಕು. ಸಭಾ ಸಂಪ್ರದಾಯದ ಧನ್ಯವಾದ. ಶ್ರೀಯುತ ಕೃಷ್ಣಪ್ಪ ಕಿನ್ಯ, ಸುವರ್ಣ ಮಹೋತ್ಸವ ಸಮಿತಿಯ ಸಮರ್ಪಣೆ. ಉಚಿತ ಆರೋಗ್ಯ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಸುವರ್ಣ ಸಮಿತಿಯ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ನಮ್ಮ ಹಿರಿಯರಾದಂಥ KT ಸುವರ್ಣರು, ಇವರಿಗೆ ನಮ್ಮ ಸುವರ್ಣ ಮಹೋತ್ಸವ ಹಾಗೂ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಕ್ರೀಡಾಕೂಟದ ಉದ್ಘಾಟನೆ ಆಗಬೇಕು. ಅದರ ಉದ್ಘಾಟನಾ ಮಾತನ್ನು ಆಡಿದಂಥ ವಿಜಯರಾಜ್ ಸಹಾಯಕ ಪೊಲೀಸ್ ಅಧೀಕ್ಷಕರು ಉಳ್ಳಾಲ, ಇವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಘದ ಹಿರಿಯರಾದಂಥ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಟಿ ರಾಮಯ್ಯಕಿಲ್ಲ, ಇವರಿಗೂ ಅನಂತ ವಂದನೆಗಳು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ನೆತ್ತ 5ನೇ ವರ್ಷದ ಸುವರ್ಣ ಸಂಭ್ರಮಡ್ ನಾವು ಮಾತಿರಲ ಉಲ್ಲ ಭಾರ್ಯಾತ್ ಕಾರ್ಯಕ್ರಮ ಈ ಒಂಜಿ ಯಕ್ಷಗಾನ ಸಂಘದ ಆವೊಂದುಂಡು. ಇನಿ ಮುಲ್ಪ ನಮ್ಮ ಶಾರದಾ ಆಸ್ಪತ್ರೆದ ವೈದ್ಯರೆಡ್ದು ಸಂಘದ ಒತ್ತಿಡ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮ ಭಾರಿ ಪೊರ್ಲುಡು ಆವೊಂದುಂಡು. ಮಸ್ತು ಜನ ಈ ಊರ್ದ ಜನಕುಲು ಐತ ಪ್ರಯೋಜನ ಪಡೆಯೊಂದುಳ್ಳೇರು. ಭಾಳ ಕುಚಿತ ವಿಷಯ ಹೆಂಚಿನ ಅಂತ ಪನ್ನಾಗ ಯಕ್ಷಗಾನ ಸಂಘ 5ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸುವನಂಚಿನ ದಿನ ಭಾರಿ ಕೈತಲ ಬರೋದು. ಬರ್ಪಿನ 29 ತಾರೀಕು ಹಿಡಿದು ಫೆಬ್ರವರಿ 2 ತಾರೀಕು ಮುಟ್ಟ ಭಾಳ ವಿಜೃಂಭಣೆ ಈ ಜಾಗಡು ಮಸ್ತ್ ಕಾರ್ಯಕ್ರಮ ಆಯಿರಂಡು. ಭಾಳ ವಿಶೇಷವಾದ 1 ತಾರೀಕುಗಳ 2 ತಾರೀಕು ನಡಪುನಂಚಿನ ಈ ಒಂಜಿ ಸುವರ್ಣ ಮಹೋತ್ಸವ ಸಂಭ್ರಮಡು ಈ ಊರದ ಮಾತ ಜನಕುಲ ಸೇರ್ದು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಕಾರ್ಯಕ್ರಮಡು ಭಾಗವಹಿಸಿದ್ದು ಆ ಮಾತ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರಡು ಪಡೆದು ಯಾನು ವಿನಂತಿನ ಮಂತೊಂದು ಅವತ್ತಂದೆ ಇನಿ ನಡಪುನಂಚಿನ ಕಾರ್ಯಕ್ರಮ ಬಯ್ಯ ಮುಟ್ಟ ಆಯ್ತು. ಒಟ್ಟಿಗೆ ಉಚಿತ ವೈದ್ಯಕೀಯ ಶಿಬಿರದ ಒಟ್ಟಿಗೆ ಕ್ರೀಡಾಕೂಟದ ಅಲ್ಪ ಆವೊಂದುಂಡು ಭಾರಿ ಪೊರ್ಲುಡು ಯಶಸ್ವಿಯಾದ ಕಾರ್ಯಕ್ರಮ ಆವೊಂದುಂಡು. ಪಿರೋರ ಎಲ್ಲಂಜಿ ಫೆಬ್ರವರಿ 1-2 ತಾರೀಕು ನಡಪುನಂಚಿನ ಯುವಕ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸುವರ್ಣ ಮಹೋತ್ಸವ ಮಾತೆಲ್ಲ ಸೇರಿ ಯಶಸ್ವಿ ಮನ್ಪುಗ ಅಂತ ಪಣ್ಣೊಂದು. ಸರಿತುಲಾ ಫಸ್ಟ್ ಸೆಕೆಂಡ್ ಪತ್ತಲೆ ಕೈಟ್ ಹೋದಲ್ಲಿ ಉಳ್ಳೆ ಬಗ್ಗೆ ಗೊತ್ತಾಗ್ತದೆ. Aditi.